ಗ್ರಾಮ ಪಂಚಾಯತ್ ಚುನಾವಣೆಗೆ ದಿನಗಣನೆ ಶುರುವಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ನಕ್ಸಲ್ ಬಾಧಿತ ಕುಗ್ರಾಮದ ಜನ ಮಾತ್ರ ಈ ಚುನಾವಣೆಯಲ್ಲಿ ಪ್ರೌಢಿಮೆ ಮೆರೆದಿದ್ದಾರೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿ ಬರುವ ಕುತ್ಲೂರಿನ 2 ವಾರ್ಡ್ನಲ್ಲಿ ಒಟ್ಟು 5 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಪ್ರತಿ ವರ್ಷದಂತೆ ಅದೇ ಹಳೆಯ ಪದ್ಧತಿಯನ್ನ ಮುಂದುವರಿಸದೆ ಈ ಬಾರಿ ಗ್ರಾಮಸ್ಥರು ಈ ಚುನಾವಣೆಯಲ್ಲಿ 5 ಸ್ಥಾನಗಳಿಗೆ ವಿದ್ಯಾವಂತರನ್ನೇ ಆಯ್ಕೆ ಮಾಡಿ ಗ್ರಾಮ ಸ್ವರಾಜ್ಯದ ಕನಸನ್ನ ನನಸು ಮಾಡಲು ಪಣತೊಟ್ಟಿದ್ದಾರೆ. ಗ್ರಾಮಸ್ಥರು ಆಯ್ಕೆ ಮಾಡಿರುವ 5 ಮಂದಿಯೂ ವಿದ್ಯಾವಂತರೇ ಆಗಿದ್ದಾರೆ. 3 ಮಹಿಳೆಯರು, 2 ಪುರುಷರು ಅಭ್ಯರ್ಥಿಗಳು 10ನೇ ತರಗತಿ ತೇರ್ಗಡೆಯಾಗಿದ್ದಾರೆ. ನಕ್ಸಲ್ ಬಾಧಿತ ಕುತ್ಲೂರು ವಾರ್ಡ್ನಲ್ಲಿ ಅನಕ್ಷರಸ್ಥರು, ಬಡವರೇ ಅಧಿಕವಾಗಿದ್ದಾರೆ. ಹೀಗಾಗಿ ಗ್ರಾಮಕ್ಕೆ ಅನುದಾನವನ್ನು ತರಲು ವಿದ್ಯಾವಂತರೇ ಆಯ್ಕೆಯಾಗಬೇಕು ಅನ್ನೋದು ಗ್ರಾಮಸ್ಥರ ಆಶಯವಾಗಿದೆ. ಹೀಗಾಗಿ ವಿದ್ಯಾವಂತರೇ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ದಾರೆ.